ಇಂದು ತುಳುನಾಡಿನೆಲ್ಲೆಡೆ ಆಟಿ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಆಟಿ ಕಷಾಯ ಕುಡಿಯೋದು ಅಥವಾ ಮದ್ದು ಕುಡಿಯೋದು ಎನ್ನುವಂಥ ಸಂಪ್ರದಾಯ ನಡೆಯುತ್ತೆ. ತುಳುನಾಡಿನ ಜಾನಪದೀಯ ಆಚರಣೆಗಳಲ್ಲಿ ಆಷಾಢ ಮಾಸದ ಆಟಿ ಕಷಾಯ ಅಥವಾ ಮದ್ದು ಕುಡಿಯುವ ಸಂಪ್ರದಾಯ ಒಂದು. ಈ ಆಚರಣೆಗೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆ ಇದೆ. ಹಾಗಿದ್ರೆ ಏನಿದು ಆಟಿ ಕಷಾಯ? ಇಲ್ಲಿದೆ ಒಂದು ಡೀಟೇಲ್ಸ್. ಆಷಾಢ ಮಾಸವನ್ನ ತುಳುನಾಡಿನ ಜನ ಆಟಿ ತಿಂಗಳು ಅಂತ ಕರೀತಾರೆ. ಈ ತಿಂಗಳ ಅಮಾವಾಸ್ಯೆ ದಿನ ಹಾಲೆ ಮರದ ತೊಗಟೆಯನ್ನು ಜಜ್ಜಿ ಅದಕ್ಕೆ ಬೆಳ್ಳುಳ್ಳಿ, ಕಾಳುಮೆಣಸು ಹಾಗೂ ಇನ್ನೂ ಕೆಲವು ಔಷಧೀಯ ವಸ್ತುಗಳನ್ನು ಸೇರಿಸಿ ಕಷಾಯವನ್ನ ತಯಾರಿಸಲಾಗುತ್ತೆ. ಈ ಕಷಾಯವನ್ನ ಮನೆ ಹಿರಿಯರು ಎಲ್ಲ ಸದಸ್ಯರಿಗೆ ನೀಡುತ್ತಾರೆ. ಇದನ್ನ ಬರೀ ಹೊಟ್ಟೆಯಲ್ಲಿ ಸ್ವೀಕರಿಸಬೇಕು. ಈ ಕಷಾಯವನ್ನ ಆಟಿ ಮದ್ದು ಅಂತಲೂ ಕರೀತಾರೆ. ಅದೇ ರೀತಿಯಾಗಿ ಈ ಒಂದು ತೊಗಟೆ ತೆಗೆಯುವುದಕ್ಕೂ ಬಹಳಷ್ಟು ಕ್ರಮ ಇದೆ. ಮುಂಜಾವಿನಲ್ಲಿ ಸೂರ್ಯೋದಯದ ಮುನ್ನ ಆ ಹಾಲೆ ಮರದ ಬಳಿಗೆ ಹೋಗಿ ಶಿಲೆಕಲ್ಲಿನಿಂದ ಅದನ್ನು ಜಜ್ಜಿ ಹಾಲೆ ಮರದ ತೊಗಟೆಯನ್ನು ತೆಗೆಯಲಾಗುತ್ತೆ. ಅದನ್ನು ಕಲ್ಲಿನಿಂದ ಅರೆದು ಅದರಿಂದ ರಸವನ್ನು ತೆಗೆದು ಬಳಿಕ ಕಷಾಯವನ್ನು ತಯಾರಿಸಲಾಗುತ್ತೆ. ಈ ಆಟಿ ಕಷಾಯ ಸೇವನೆ ಹಿಂದೆ ವೈಜ್ಞಾನಿಕ ಕಾರಣವಿದೆ. ಆಷಾಢ ಮಾಸದ ಸುರಿಯುವ ಧಾರಾಕಾರ ಮಳೆ ಸಂದರ್ಭದಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಿಕೊಂಡು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ಕಷಾಯವನ್ನು ಸೇವಿಸಲಾಗುತ್ತೆ ಎನ್ನುವ ನಂಬಿಕೆಯಿದೆ. ಈ ಕಷಾಯಕ್ಕೆ ಬಳಸುವ ವಸ್ತುಗಳು ಔಷಧೀಯ ಗುಣವನ್ನು ಹೊಂದಿದ್ದು ರುಚಿಯಲ್ಲಿ ಕಹಿಯಾಗಿರುತ್ತೆ. ಈ ಕಾರಣದಿಂದ ಕಷಾಯ ಕುಡಿದ ಬಳಿಕ ಮೆಂತೆ ಗಂಜಿ ಅಥವಾ ಪಾಯಸ ತಿನ್ನುವ ಪರಿಪಾಠವೂ ಇದೆ. ಮಳೆಗಾಲದ ಥಂಡಿ ವಾತಾವರಣದಲ್ಲಿ ದೇಹದ ಆರೋಗ್ಯವನ್ನು ಕಾಪಾಡಲು ನಮ್ಮ ಹಿರಿಯರು ಧಾರ್ಮಿಕ ಆಚರಣೆ ರೂಪದಲ್ಲಿ ಈ ವಿಧಾನವನ್ನು ಅಳವಡಿಸಿದ್ದಾರೆ. ಈ ಆಟಿ ಕಷಾಯದ ಪ್ರಯುಕ್ತ ಉಡುಪಿಯ ಶಿರ್ವದ ಪತಂಜಲಿ ಯೋಗ ಸಮಿತಿ ಮತ್ತು ಸಮಾಜ ಸೇವಕ ಅನಂತರ ಶೆಣೆಯವರು ಸೇರಿಕೊಂಡು ಸಾರ್ವಜನಿಕರಿಗೆ ಆಟಿ ಕಷಾಯ ಮತ್ತು ಮೆತ್ತೆ ಗಂಜಿಯ ಪಾಯಸವನ್ನು ನೀಡಿದ್ದಾರೆ. ವಿಶೇಷತೆ ಅಂದರೆ ಈ ಬಾರಿ ಸ್ವರ್ಣಲೇಪಿತವಾದಂಥ ಬೆಳ್ಳಿಯ ಲೋಟೆಯಲ್ಲಿ ಬೆಳ್ಳಿಯ ಚೆಂಬಿನ ಮೂಲಕ ಈ ಒಂದು ಆಟಿ ಕಷಾಯವನ್ನು ಹಾಗೂ ಮೆತ್ತೆ ಗಂಜಿಯನ್ನು ಮತ್ತೆ ಪಾಯಸವನ್ನು ನೀಡಲಾಗಿದೆ. ಸಂಪ್ರತಿ ಆಟಿ ಅಮಾವಾಸ್ಯೆ ದಿವಸ ನಾವು ಹಿಂದಿನಿಂದಲೂ ಎಲ್ಲ ಮನೆ ಮನೆಗೆ ಕೊಡ್ತಿದ್ದೆವು. ಒಂದು 20-25 ವರ್ಷದ ಹಿಂದೆ ಮನೆ ಮನೆಗೆ ಕೊಡ್ತಿದ್ದೆವು. ಇಲ್ಲಿ ಸಂಕ್ರಿ ಅಂತ ಇದ್ದಾರೆ, ಅವರ ಮನೆಯಲ್ಲಿ ಮಾಡಿ ಕೊಡ್ತಿದ್ದೆವು. ಈಗ ಎಂತಾಗಿದೆ ಅಂತ ಹೇಳಿದರೆ ನಾವೆಲ್ಲ ನಮ್ಮ ಸಂಘಟನೆಗಳು ಒಟ್ಟಾಗಿ ಪತಂಜಲಿ ಒಂದು ಗ್ರೂಪ್ ಆಗಿ ಒಂದು 10 ವರ್ಷದಿಂದ ನಾವು ಇಲ್ಲಿ ಪತಂಜಲಿ ಸ್ವದೇಶಿ ಕೇಂದ್ರದಲ್ಲಿಯೇ ನಾವು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಜನರೆಲ್ಲ ಇಲ್ಲಿಗೆ ಬರ್ತಾರೆ. ಏನಂತ ವಿಷಯ ಹೇಳಿದರೆ ವರ್ಷ ಪ್ರತಿ ಜನ ಜಾಸ್ತಿ ಆಗ್ತಾರೆ ಹೊರತು ಕಡಿಮೆ ಆಗೋದಿಲ್ಲ. ನಾವು ಎಣಿಸಿದಾಗ ನಮಗೆ ಸಂತೋಷ. ರಾತ್ರಿ ಇಡೀ ನಾವು ನಿದ್ದೆ ಬಿಟ್ಟಿದ್ದೇವೆ, ಆದರೂ ಈಗ ಬಂದು ಜನ ಇಷ್ಟು ಕೊಂಡೋಗಿ ನಮಗೆ ಬಹಳ ಸಂತೋಷ ಆಗ್ತದೆ. ಅಂದರೆ ಒಂದು ಈ ಆಟಿ ಅಮಾವಾಸ್ಯೆ ದಿವಸ ಈ ಕಷಾಯ ಕುಡಿದರೆ 1 ವರ್ಷ ನಮಗೆ ಆರೋಗ್ಯ ಸಿಗ್ತದೆ ಅಂತ ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದು ರೂಢಿ ಉಂಟು. ಇದು ತುಳುನಾಡು, ಇದರಲ್ಲಿ ತುಂಬ ಮಹತ್ವ ಇದೆ, ಹೇಳಲಿಕ್ಕೆ ತುಂಬ ಉಂಟು. ಆದರೂ ನಾವು ಅದರ ಮೇಲೆ ಚಿನ್ನದ ಲೋಟೆಯಲ್ಲಿ ಕೊಡ್ತೇವೆ. ಯಾಕೆ ನಾವು ಸಾಮಾನ್ಯ ಜನರು ಸಹ ಬೆಳ್ಳಿ ಲೋಟೆಯಲ್ಲಿ ಕೊಡ್ತಿದ್ದೇವೆ ಮೊದಲು ಆರೋಗ್ಯಕ್ಕಾಗಿ. ಈಗ ಚಿನ್ನದ ಲೋಟೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಎಲ್ಲರೂ ಒಟ್ಟಾಗಿ ಸೇರಿ ನಾವು ಒಬ್ಬರಲ್ಲ, ಪ್ರತಿಯೊಂದು ಪಾಯಸ ವರ್ಷ ಪ್ರತಿ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಈ ಬಾಟ್ಲಿ ಒಬ್ರು ಫ್ರೀ ಕೊಡ್ತಾರೆ, ಪಾಯಸಕ್ಕೆ ಒಬ್ರು ಫ್ರೀ ಕೊಡ್ತಾರೆ. ಹಾಗೆ ಈ ಟಿನ್ ಮಾಡಿದ್ದೇವೆ ಈ ಸಲ, ಜನರಿಗೆ ಅನುಕೂಲ ಆಗಬೇಕು ಆ ಥರ ನಾವು ಮಾಡಿದ್ದೇವೆ. ಅಂತೂ ಜನರು ಬಂದು ತುಂಬ ಸಂತೋಷದಿಂದ ಸ್ವೀಕರಿಸಿದ್ದಾರೆ. ಜಾನಪದ ಆಚರಣೆಗಳ ಆಡಂಬಲ ತುಳುನಾಡಿನಲ್ಲಿ ಪ್ರತಿ ಆಚರಣೆಯ ಹಿಂದೆ ವಿಜ್ಞಾನ ಇದೆ. ಒಂದಷ್ಟು ಪ್ರಾಕೃತಿಕ ವಿಚಾರಗಳ ಜೊತೆ ದೇಹಾರೋಗ್ಯ ಕಾಪಾಡಲು ಹಿರಿಯರು ಕಂಡುಕೊಂಡ ಮಾರ್ಗಗಳು ಅದ್ಭುತವೇ ಸರಿ.
ಉಡುಪಿಯ ವಿವಿಧ ಭಾಗಗಳಲ್ಲೂ ಕೂಡ ಆಟಿ ಅಮಾಸೆಯ ಪ್ರಯುಕ್ತ ವಿಶೇಷವಾದಂತಹ ಆಟಿ ಕಷಾಯದ ವಿತರಣಾ ಕಾರ್ಯಕ್ರಮ ನಡೆಯಿತು. ಉಡುಪಿ ತುಳುಕೂಟ ಹಾಗೂ ಲಯನ್ಸ್ ಉಡುಪಿ ಇಂದ್ರಾಳಿ ವತಿಯಿಂದ ಇಂದ್ರಾಳಿಯ ಜಯಸಿಂಹ ಭವನದಲ್ಲಿ ಪಾಲದ ಕೆತ್ತೆ ಕಷಾಯ ಪಟ್ಟುಣ ಕಜ್ಜ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸುದರ್ಶನ ಪ್ರಭು, ರಜತ್ ಪೂಜಾರಿ, ಸ್ಪಂದನ ಡೆಸ್ಕ್, ಉಡುಪಿ.